ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಪೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾರ್. ಈ ದಿವಸದ ನಮ್ಮ ಮಾತುಕತೆ ಮಹಾನಾಯಕ ಅಂಬೇಡ್ಕರ್. ಅಂಬೇಡ್ಕರ್ ಪರಿನಿರ್ವಾಣ ಹೊಂದಿದಂಥ ಒಂದು ದಿನದ ಸಂದರ್ಭದಲ್ಲಿ ಅವರ ನೆನಪಿನಲ್ಲಿ ಮತ್ತು ಅವರನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕು ಈ ದೇಶದ ಜನ, ನಾಗರಿಕರು, ವಿದ್ಯಾರ್ಥಿಗಳು, ಜನ ಸಮುದಾಯ ಅಂಬೇಡ್ಕರ್ ಅವರನ್ನು ಪ್ರತಿದಿನವೂ ನೆನಪಿಸಿಕೊಳ್ಳಬೇಕು ಅನ್ನುವಂಥ ಒಂದು ಆಶಯದೊಂದಿಗೆ ಇವತ್ತಿನ ನಮ್ಮ ಮಾತುಕತೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಬ್ಬರು ಹಿರಿಯ ಗಣ್ಯರಿದ್ದಾರೆ. ನಾನು ಈ ಸಂದರ್ಭದಲ್ಲಿ ವಿ ಟಿ ರಾಜಶೇಖರ್ ಸರ್ ಮತ್ತು ಪ್ರೊಫೆಸರ್ ವಸಂತಕುಮಾರ್ ಅವರನ್ನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್. ವೀಕ್ಷಕರೇ, ವಿ ಟಿ ರಾಜಶೇಖರ್ ಅವರು ಹಿರಿಯ ಪತ್ರಕರ್ತರು, ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಹಿರಿಯ ಪತ್ರಕರ್ತರಾಗಿದ್ದವರು. ಅನಂತರ ಅವರು ಅವರದೇ ಆದ ಸ್ವಂತ ದಲಿತ್ ವಾಯ್ಸ್ ಅನ್ನುವಂಥ ಒಂದು ಪತ್ರಿಕೆಯನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಟ್ಟಿ ಬೆಳೆಸಿದವರು. ಆ ದಲಿತ್ ವಾಯ್ಸ್ ಅನ್ನೋ ಪತ್ರಿಕೆ ಅದು 4 ಭಾಷೆಗಳಲ್ಲಿ ಪ್ರಕಟ ಆಗ್ತಾ ಇತ್ತು: ಇಂಗ್ಲೀಷ್, ಕನ್ನಡ, ತಮಿಳ್ ಮತ್ತು ಉರ್ದು. ಸೊ ಆ ಮೂಲಕ ಬಹುಮುಖ್ಯವಾಗಿ ಅಂಬೇಡ್ಕರ್ ಅವರ ಚಿಂತನೆಯನ್ನು, ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆ ಇದೆ, ಅದನ್ನು ದೇಶವ್ಯಾಪಿಯಾಗಿ ಜನ ಸಮುದಾಯದ ನಡುವೆ ಕೊಂಡು ಹೋದಂಥ ಒಬ್ಬ ಶ್ರೇಷ್ಠ ಚಿಂತಕ ವಿ ಟಿ ರಾಜಶೇಖರ್ ಅವರು. ಒಬ್ಬ ಕೇವಲ ಚಿಂತಕ ಅಷ್ಟು ಮಾತ್ರ ಅಲ್ಲದೆ ಕಾರ್ಯಕರ್ತನಾಗಿ ಕೂಡ, ಅಂದರೆ ಅದು ಶೋಷಿತ ಸಮಾಜದ ಪರವಾಗಿ ನಿಂತು ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಆಕ್ಟಿವಿಸ್ಟ್ ಸ್ವರೂಪದ ಪತ್ರಕರ್ತರು ವಿ ಟಿ ರಾಜಶೇಖರ್ ಅವರು. ಜೊತೆಗೆ ಪ್ರೊಫೆಸರ್ ವಸಂತಕುಮಾರ್ ಅವರು ಮಂಗಳೂರಿನ ನಾರಾಯಣಗುರು ಕಾಲೇಜಿನ ಪ್ರಾಂಶುಪಾಲರು, ಒಬ್ಬ ಕನ್ನಡದ ಶ್ರೇಷ್ಠ ಚಿಂತಕ ಅಂತ ಹೇಳ್ಬೋದು. ಬಹುಮುಖ್ಯವಾಗಿ ನಾರಾಯಣಗುರು ಅವರ ವಿಚಾರಧಾರೆ ಇರ್ಬೋದು, ಅಥವಾ ಗಾಂಧಿ ಇರಬಹುದು, ಅಥವಾ ಒಂದು ಪ್ರಗತಿಪರವಾದಂಥ ಮನೋಧರ್ಮದೊಂದಿಗೆ ಇವತ್ತು ನಿರಂತರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬರೀತಾ ಇರ್ಬೋದು, ಅಥವಾ ಆ ರೀತಿಯ ಉಪನ್ಯಾಸ ಅಥವಾ ಬೋಧನೆಗಳನ್ನು ಮಾಡ್ತಾ ಇರುವಂಥ, ಅಂದರೆ ಒಂದು ಆದರ್ಶ ಸಮಾಜವನ್ನು ಕಟ್ಟಬೇಕು, ವಿದ್ಯಾರ್ಥಿಗಳಲ್ಲಿ ಒಂದು ಒಳ್ಳೆಯ ಆದರ್ಶವನ್ನು ಮೂಡಿಸಬೇಕು, ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಬಗ್ಗೆ ಒಳ್ಳೆಯ ಆಶಯಗಳನ್ನು ಮೂಡಿಸಬೇಕು ಅನ್ನುವಂಥ ನೆಲೆಯಲ್ಲಿ ಪಾಠ ಮಾಡ್ತಾ ಇರುವಂಥ ಒಬ್ಬ ಶ್ರೇಷ್ಠ ಉಪನ್ಯಾಸಕರು ಪ್ರೊಫೆಸರ್ ವಸಂತಕುಮಾರ್ ಅವರು. ವೀಕ್ಷಕರೇ, ಈ ದಿವಸ ನಾವು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡುವ ಸಂದರ್ಭದಲ್ಲಿ ನಮ್ಮ ಯುವಜನತೆ, ನಮ್ಮ ಯುವಕರು, ನಮ್ಮ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಅವರ ಚಿಂತನೆ, ಅಂಬೇಡ್ಕರ್ ಅವರ ಆಶಯ ಮತ್ತು ಅವರು ಸಂವಿಧಾನ ಶಿಲ್ಪಿಯಾಗಿ ಅವರು ಕಟ್ಟಿಕೊಟ್ಟ ಸಂವಿಧಾನದ ಆಶಯ, ಧ್ಯೇಯಗಳ ಬಗ್ಗೆ ಒಂದಷ್ಟು ಪರಿಚಯಗಳನ್ನು ಮಾಡಬೇಕು, ಮತ್ತು ಅಂಬೇಡ್ಕರ್ ಬಗ್ಗೆ ಮತ್ತು ಭಾರತದ ಸಂವಿಧಾನದ ಬಗ್ಗೆ ನಾವು ನಿರಂತರವಾಗಿ ಮಾತನಾಡ್ತಾ ಇರಬೇಕು ಅನ್ನುವಂಥ ಒಂದು ಕಾಳಜಿಯಿಂದ ಈ ಒಂದು ಮಾತುಕತೆ ನಡೀತಾ ಉಂಟು. ನಾನು ಮೊದಲಾಗಿ ವಿ ಟಿ ರಾಜಶೇಖರ್ ಸರ್ ಅವರನ್ನು ಮಾತನಾಡಿಸ್ತೇನೆ. ಸರ್, ಈ ಒಂದು ಅಂಬೇಡ್ಕರ್ ಪರಿನಿರ್ವಾಣ ದಿನದ ಈ ಒಂದು ನೆನಪಿನ ಸಂದರ್ಭದಲ್ಲಿ ಅದನ್ನೊಂದು ನೆಪವಾಗಿಟ್ಟುಕೊಂಡು ನಾವು ವರ್ಷಪೂರ್ತಿ ಅಂಬೇಡ್ಕರ್ ಅವರನ್ನು ಮಾತನಾಡಿದರೂ ಕೂಡ ಅಂಬೇಡ್ಕರ್ ಅವರ ವಿಚಾರಧಾರೆ ಅಥವಾ ಅವರು ಕಟ್ಟಿಕೊಟ್ಟ ಬೃಹತ್ ಸಂವಿಧಾನ ಇದರ ಬಗ್ಗೆ ಮಾತನಾಡಿ ಅಥವಾ ಕೇಳಿ ಅದು ಮುಗಿಯುವಂಥದ್ದಲ್ಲ. ಆದರೆ ನಾವು ಯುವಜನರ, ಬಹುಮುಖ್ಯವಾಗಿ ಯುವಜನರನ್ನು ಮತ್ತು ವಿದ್ಯಾರ್ಥಿಗಳನ್ನೇ ಉದ್ದೇಶವಾಗಿಟ್ಟುಕೊಂಡು ಅಂಬೇಡ್ಕರ್ ಮತ್ತು ಸಂವಿಧಾನವನ್ನು ಪರಿಚಯ ಮಾಡಬೇಕನ್ನೋಂಥ ಒಂದು ಆಶಯ ಮತ್ತು ಕಾಳಜಿ. ನೀವು ಅಂಬೇಡ್ಕರ್ ಅವರನ್ನು ಇವತ್ತಿನ ಕಾಲಮಾನದಲ್ಲಿ, ಇವತ್ತಿನ ಸ್ಥಿತಿಗತಿಯಲ್ಲಿ ಮತ್ತು ಇವತ್ತಿನ ಕಾಲಮಾನದ ಯುವಕರ ಜೊತೆಗೆ, ಇವತ್ತಿನ ಕಾಲಮಾನದ ವಿದ್ಯಾರ್ಥಿಗಳ ಜೊತೆಗೆ ಅಂಬೇಡ್ಕರ್ ಅವರ ಯಾವ ವಿಚಾರಧಾರೆ ಅಥವಾ ಅಂಬೇಡ್ಕರ್ ಅನ್ನು ವಿದ್ಯಾರ್ಥಿಗಳು, ಯುವಜನರು ಯಾವ ರೀತಿ ಸ್ವೀಕರಿಸಬೇಕು ಅಂತ ನೀವು ಹೇಳಲಿಕ್ಕೆ ಬಯಸ್ತೀರಿ? ಬಹಳ ಕಷ್ಟವಾಗಿರತಕ್ಕಂಥ ಒಂದು ಪ್ರಶ್ನೆಯನ್ನು ಹಾಕಿದ್ದೀರಿ. ಬಾಬಾ ಸಾಹೇಬ್, ನಾವು ಅವರನ್ನು ಡಾಕ್ಟರ್ ಅಂಬೇಡ್ಕರ್ ಅಂತ ಹೇಳೋದಿಲ್ಲ, ಬಾಬಾ ಸಾಹೇಬರ ವಿಷಯವಾಗಿ ಇವತ್ತಿನ ಕಾಲದಲ್ಲಿ ಆ ರೀತಿ ಒಂದು ಆಲೋಚನೆ ಮಾಡ್ತಕ್ಕಂಥ ಅಥವಾ ಕೆಲಸ ಮಾಡ್ತಕ್ಕಂಥ ಜನರು ದಲಿತರಲ್ಲೇ ಇಲ್ಲದಾಗಿದ್ದಾರೆ. ಅದೊಂದು ಬಹಳ ವಿಷಾದವಾಗಿರತಕ್ಕಂಥ ಸಂಗತಿ. ಒಂದು ನಾವು ದಲಿತ್ ಇಂಡಿಯನ್ ಎಕ್ಸ್ಪ್ರೆಸ್ಸನ್ನು ನಾನು ಬಿಟ್ಟ ಮೇಲೆ ದಲಿತ್ ವಾಯ್ಸ್ ಎಂಬ ಪೇಪರನ್ನು ಸ್ಟಾರ್ಟ್ ಮಾಡಿ ಅದನ್ನು 6-7 ಭಾಷೆಯಲ್ಲಿ ತರಿಸ್ತಾ ಇದ್ದೆ.
ಆದರೆ ನನಗೆ ಏನಾಯ್ತು ಅಂತಂದರೆ ಬೆಂಗಳೂರಿನ ಹವಾಮಾನದಲ್ಲಿ ತುಂಬ ತೊಂದರೆ ಆಗಿ ಕಾಯಿಲೆ ಬಂದಿದ್ದು. ನಾನು ಇಲ್ಲಿ ಮಂಗಳೂರಿಗೆ ಬಂದ ಮೇಲೆ ಮಂಗಳೂರಂತೆ ಅಂತಂದರೆ ಪೂರ್ತಿ BJP RSSನವರ ಕೈಯಲ್ಲಿರ್ತಕ್ಕಂಥ ಒಂದು ಜನ. ಆದರೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರ ಪುಸ್ತಕವನ್ನು ಮಹಾರಾಷ್ಟ್ರ ಸರ್ಕಾರದವರು ಬೇರೆ ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಒಳ್ಳೆ ಸೇರಲಾಗಿದೆ. ನಿಮ್ಮ ಕ್ವಶನ್ ಏನಂತಂದರೆ ಈಗ ಏನು ಮಾಡೋದು ಅಂತ ಹೇಳ್ತಕ್ಕಂಥ ವಿಷಯ ಅಂತಂದರೆ, ಇದರಲ್ಲಿ ದಲಿತರ ಜನಾಂಗದ ಒಳಗಡೆನೇ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲದಿರುವಾಗ ಅದರ ಪ್ರಮುಖವಾಗಿರತಕ್ಕಂಥ ಲೀಡರ್ಸೇ ಅದರ ವಿಷಯ ಮಾತಾಡ್ತಕ್ಕಂಥ ಕೆಲಸ ಮಾಡತಕ್ಕಂಥದ್ದನ್ನು ಮರೆತು ಬಿಟ್ಟದ್ರಿಂದ ಏನು ಮಾಡೋದು ಎಂಬುದು ದೊಡ್ಡ ಒಂದು ಕಾಳಜಿಯಲ್ಲಿ ನಾನು ಇದ್ದೇನೆ. ಇದಕ್ಕೆ ಯಾವ ರೀತಿ ಮಾಡಬೇಕೆಂಬುದಾಗಿ ನಾವೊಂದು ಕರ್ನಾಟಕ ಸ್ಟೇಟ್ ಅಥವಾ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಕೆಲವು ಪ್ರಮುಖ ಜನರನ್ನು ಕರೆದು ಈ ಕ್ವಶನನ್ನು ಡಿಸ್ಕಸ್ ಮಾಡತಕ್ಕಂಥದ್ದು ಇಂಪಾರ್ಟೆಂಟ್. ಇಲ್ಲಿರ್ತಕ್ಕಂಥವು ಇದ್ದಾರೆ. ಈಗ ನನಗೆ ಇಷ್ಟು ವರ್ಷ ಆಯಿತು, 10 ವರ್ಷದವರೆಗೆ ನಾನು ಇದ್ದೇನೆ ಇಲ್ಲಿ. ಇದು ಥಿಂಕರ್ಸ್ ಆಗಿರತಕ್ಕಂಥವರ ಒಂದು ಜಿಲ್ಲೆ. ಇಂಥ ಜಿಲ್ಲೆಯಲ್ಲಿ ಯಾವ ಥಿಂಕಿಂಗು ಇಲ್ಲ. ಅದನ್ನು ನಾವು ಭಾಳ ವಿಷಯದಲ್ಲಿ ಹೇಳಬೇಕಾಗಿದೆ. ಹೌದು, ನಾವು ವೈಚಾರಿಕವಾದ ಚಿಂತನೆಯಲ್ಲಿ ಸ್ವಲ್ಪ ಹಿಂದೆ ಬೀಳ್ತಾ ಇದ್ದೇವೆ, ಬಹುಮುಖ್ಯವಾಗಿ ಕರಾವಳಿ ಜಿಲ್ಲೆಯಲ್ಲಿ. ಬಹುಮುಖ್ಯವಾಗಿ ಇದು ವಸಂತ್ ಕುಮಾರ್ ಸರ್, ನಾವು ನಾನು ಅದೇ ಪ್ರಶ್ನೆಯನ್ನು ನಿಮಗೆ ಕೂಡ ಕೇಳುವಂಥದ್ದು. ಅಂಬೇಡ್ಕರ್ ಅವರನ್ನು ನಾವು ಯುವಜನ ವಿದ್ಯಾರ್ಥಿ ಸಮುದಾಯದ ಮುಂದೆ ಕೊಂಡು ಹೋಗುವ ಸಂದರ್ಭದಲ್ಲಿ ಅಥವಾ ಯಾವ ರೀತಿ ನಾವು ಕೊಂಡೋಗಬೇಕು, ಯಾವ ರೀತಿ ಪರಿಚಯಿಸಬೇಕು, ಏನನ್ನು ಅವರ ಮುಂದೆ ಪ್ರಸ್ತುತಪಡಿಸಬೇಕು? ಬಹಳ ಸಂತೋಷದ ವಿಷಯ ಏನಂತ ಹೇಳಿದ್ರೆ, ಡಿಸೆಂಬರ್ 6 ನಾವು ಪರಿವಾರ ದಿವಸ ಅಂತ ನಾವು ಕರಿತೀವಿ. ಅದರ ಮಹತ್ವ ನಮ್ಮ ವಿದ್ಯಾರ್ಥಿಗಳಿಗೆ ಆಗಬೇಕು. ಏನಂತ ವಿಷಯ ಅಂತ ಹೇಳಿದ್ರೆ, 1956 ಅವರು ದೆಹಲಿಯಲ್ಲಿ ಮರಣ ಹೊಂದಿದಾಗ ಆ ನಂತರ ಮರು ದಿವಸ ಡಿಸೆಂಬರ್ 6 ಮರಣ ಹೊಂದಿದ್ರು. 7ನೇ ದಿವಸ ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಬಂದು ಅಲ್ಲಿ ಬೌದ್ಧ ಧರ್ಮದ ಪ್ರಕಾರ ವಿಧಾನದ ಪ್ರಕಾರ ಮಹಾಪರಿವಾರ ಅಂತ ಹೇಳಿದ್ರು. ಆ ರೀತಿಯಲ್ಲಿ ಅವರ ವಿಧಾನದ ಪ್ರಕಾರ ಅವರ ಹೌದು ಆ ಕಾರ್ಯಕ್ರಮಗಳು ನಡೆಯಿತು, ಅಂತ್ಯವಿಧಿಗಳು ನಡೆಯಿತು. ಹಾಗಾದ್ರೆ ನಾವು ಆಲೋಚನೆ ಮಾಡಬೇಕು, ಒಬ್ಬ ಹಿಂದೂ ರಾಷ್ಟ್ರದಲ್ಲಿ ಹಿಂದೂವಾಗಿ ಹುಟ್ಟಿ ಅವನು ಸತ್ತದ್ದು ಅವರ ವಿಧಾನಗಳು ಬೌದ್ಧ ಧರ್ಮದ ಪ್ರಕಾರ ನಡೆಯಿತು. ಯಾಕೆ ನಾವು ಪ್ರಶ್ನೆ ಮಾಡಬೇಕು. ಒಬ್ಬ ಮಾನವನಾಗಿ ಮಾನವ ರೀತಿಯಲ್ಲಿ ಕಾಣಿಸಬೇಕು, ಮಾನವೀಯತೆಗೆ ಪ್ರಾಮುಖ್ಯ ಕೊಡಬೇಕು ಅಂತ ನಾವು ಹಲವಾರು ಸಂತರು ಹೇಳಿದ್ದನ್ನು ಕೇಳಿದ್ದೇವೆ. ಇದಕ್ಕಾಗಿ ಹೋರಾಡಿದವರು ಬಹಳಷ್ಟು ಮಂದಿ. ಬಸವಣ್ಣ, ಕಾಯಕವೇ ಕೈಲಾಸ ಅಂತ ಹೇಳಿದ ಬಸವಣ್ಣ ಆಗಿರಬಹುದು, ಹಾಗೆಯೇ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅಂತ ಹೇಳಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಆಗಿರಬಹುದು, ಹಾಗೆಯೇ ನಮ್ಮ ಅಸ್ಪೃಶ್ಯತಾ ನಿವಾರಣೆಗಾಗಿ ಹಗಲಿರುಳು ದುಡಿದಂತಹ ಮಹಾತ್ಮ ಗಾಂಧೀಜಿ ಆಗಿರಬಹುದು. ಅದರೊಟ್ಟಿಗೆ ಅಂಬೇಡ್ಕರ್, ಈ 4 ಜನ ಸಾಮಾಜಿಕ ಕ್ರಾಂತಿಯ ಆಧಾರ ಸ್ತಂಭಗಳು. ಆ ಆಧಾರ ಸ್ತಂಭಗಳು ಇವತ್ತು ಅಲುಗಾಡುತ್ತಿದೆ ಅಂತ ಹೇಳ್ಬೇಕು. ನಾನು ಯುವಕರೂ ಅಲುಗಾಡಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಗಾಂಧೀಜಿಯ ಆಧಾರ ಸ್ತಂಭವನ್ನು ಅಲುಗಾಡಿಸ್ತಾ ಇದ್ದಾರೆ. ಗಾಂಧೀಜಿ ಅಂದ್ರೆ ಯಾರು ಎಂಬುದು ಯುವಕರಿಗೆ ತಿಳಿಯದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಗಾಂಧೀಜಿಯ ಮಹತ್ವ ಬಗ್ಗೆ, ಗಾಂಧೀಜಿಯ ಕೊಡುಗೆಗಳು, ಹೌದು, ಅಸ್ಪೃಶ್ಯತೆ ಅವರು ಕೊಟ್ಟಂತಹ ಕೊಡುಗೆಗಳು ನಗಣ್ಯ ಆಗ್ತಾ ಉಂಟು. ಅದೇ ಒಟ್ಟಿಗೆ ಒಂದೇ ಜಾತಿ ಒಂದೇ ಮತ ಅಂತ ಹೇಳುವ ಜಾತಿಗಳಿಗೆ ಒಂದೊಂದು ಇದು ಸಂಘಟನೆ, ಜಾತಿಗಳಿಗೆ ರೀತಿಯಲ್ಲಿ ಸಪೋರ್ಟ್ ಕೊಡುವಂತ ರಾಜಕೀಯ ಪಕ್ಷಗಳು ಬೆಳೆಯುತ್ತಾ ಬಂದದ್ದು ಇನ್ನೊಂದು ಕಡೆ. ಹಾಗೆಯೇ ನಾವು ಹೇಳಿದಾಗ ಬಸವಣ್ಣನ ರಾಜಕೀಯ ಒಂದು ಜಾತಿಯವರಿಗೆ ಮಾತ್ರ, ಲಿಂಗಾಯತರಿಗೆ, ಬಿಲ್ಲವರಿಗಾಗಿ ನಾರಾಯಣ ಗುರುಗಳು, ಈ ರೀತಿಯಲ್ಲಿ ಜಾತಿಗಳೇ ಅವರನ್ನು ವೈಭವೀಕರಿಸಿಕೊಂಡು ಅವರನ್ನು ಜಾಗತಿಕ ಮಟ್ಟದಲ್ಲಿ ಮನುಷ್ಯ ಜಾತಿಗಾಗಿ ಇವರು ಕ್ರಾಂತಿಯನ್ನು ಮಾಡಿದವರು ಎಂಬುದನ್ನು ಮರೆತು ನಾವು ಇವತ್ತು ಜಾತಿ ರೋಗಗ್ರಸ್ತ ಮನಸ್ಸಿನಿಂದ ನೋಡ್ತಾ ಇದ್ದೇವೆ. ಅದು ತಪ್ಪಬೇಕು. ಅದಕ್ಕಾಗಿ ಅಂಬೇಡ್ಕರ್ರನ್ನು ನಾನು ಯಾಕೆ ಮೆಚ್ಚುತ್ತೇನೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಇಂದೇ ದಿವಸದಲ್ಲಿ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ, ಅವರು ಉಂಡ ನೋವುಗಳು ಶಾಲಾ ದಿನಗಳಲ್ಲಿ ಬಹಳಷ್ಟು ನಾವು ಅರ್ಥ ಮಾಡಿಕೊಳ್ಬೇಕು. ವಿದ್ಯಾರ್ಥಿಯಾಗಿ ಹುಡುಗ ಒಂದು ದಿವಸ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಪ್ರಾಥಮಿಕ ಶಾಲೆಗೆ ಸೇರ್ತಾನೆ ಅಂಬೇಡ್ಕರ್. ಅಲ್ಲಿ ಅವರಿಗೆ ಸಂಸ್ಕೃತ ಕಲಿಬೇಕೆಂದ ಆಸೆ ಆಗ್ತದೆ. ಆದರೆ ಸಂಸ್ಕೃತ ಕಲಿಸುವ ಅಧ್ಯಾಪಕರು ಅವನಿಗೆ
ಸಂಸ್ಕೃತ ಕಲಿಸುವುದಿಲ್ಲ, ನಿರಾಕರಿಸ್ತಾರೆ. ಪಾರ್ಸಿ ಕಲಿ ಅಂತ ಹೇಳ್ತಾರೆ. ನೋಡಿ, ಅವನಿಗೆ ಬೇಕಾದನ್ನು ಅವನು ಕಲೀಲಿಕ್ಕೆ ಆಗಲಿಲ್ಲ. ಆದರೂ ಅವರು ಹಠ ಹಿಡಿದು ಇನ್ನೊಂದು ಕಡೆಯಲ್ಲಿ ಅವರು ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಗೊತ್ತಿರಲಿಲ್ಲ, ಕಷ್ಟ ಇತ್ತು, ಸರ್ ಹೇಳಿದ್ರು ಅದನ್ನು ಹೋಗಿ ಬಿಡಿಸಿ ಅಂತ. ಇವರು ಮುಂದೆ ಬಂದು ಅದನ್ನು ಬಿಡಿಸಲಿಕ್ಕೆ ಹೋದರು ಬೋರ್ಡ್ನಲ್ಲಿ. ಆದರೆ ಬೋರ್ಡಿನ ಹತ್ತಿರ ಉಳಿದ ಜಾತಿಯವರು, ಉಚ್ಚ ಜಾತಿಯವರು ಬುತ್ತಿಗಳನ್ನು ಇಟ್ಟಿದ್ರು. ಇವರು ಬೋರ್ಡಿನ ಹತ್ತಿರ ಹೋಗಿ ಅದನ್ನು ಮುಟ್ಟಿದ್ರೆ ಅದು ಮಲಿನವಾಗ್ತದೆ ಅಂತ ಅವರನ್ನು ಹೋಗ್ಲಿಕ್ಕೆ ಬಿಡಲಿಲ್ಲ. ಸೊ ಪ್ರತಿಯೊಂದು ಹಂತದಲ್ಲಿ ಅವರು ನೋವುಂಡಿದ್ದಾರೆ. ಕೊನೆಗೊಂದು ದಿವಸ ಶಾಲೆಗೆ ಬರಬೇಡಿ ಅಂತ ಕೂಡ ಅಂತ ಮನುಷ್ಯ ಇವತ್ತು ಅಮೆರಿಕ, ಇಂಗ್ಲೆಂಡ್ನಲ್ಲಿ ಕಲಿತು ನಮ್ಮ ಸಂವಿಧಾನ ಶಿಲ್ಪಿ ಆದದ್ದನ್ನು ನಮ್ಮ ಯುವ ಜನತೆ ಮರೆಯಬಾರದು. ಯಾಕೆ ಆದ್ರು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯುವ ಜನತೆ ಎಷ್ಟೇ ಕಷ್ಟ ಆದರೂ ಆತ್ಮಹತ್ಯೆಗೆ ಶರಣ ಆಗದೆ ಅಥವಾ ಕಷ್ಟದ ವಿರುದ್ಧವಾಗಿ ಬೆನ್ನು ತೋರಿಸದೆ ಅಂಬೇಡ್ಕರ್ ಇಂದ ಅದನ್ನು ನಾವು ಕಲಿಯಬೇಕು. ವೀಕ್ಷಕರೇ, ಈಗ ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಬಹುಮುಖ್ಯವಾಗಿ ಏನು ಸಂವಿಧಾನವನ್ನು ರಚಿಸುವ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಕೊಡುಗೆಗಳು ಏನು ಅನ್ನೋ ಬಗ್ಗೆ ನಾವು ಮಾತಾಡ್ತೇವೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಮಹಾಮಾನವತಾವಾದಿ ಅಂಬೇಡ್ಕರ್ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಬ್ಬರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಹಿರಿಯ ಪತ್ರಕರ್ತರಾಗಿರುವಂಥ ವಿ.ಟಿ. ರಾಜಶೇಖರ್, ಆಮೇಲೆ ಮಂಗಳೂರಿನ ನಾರಾಯಣಗುರು ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಪ್ರೊಫೆಸರ್ ವಸಂತ್ ಕುಮಾರ್ ಅವರು. ನಾವು ಈ ಬ್ರೇಕ್ಗಿಂತ ಮೊದಲು ಮಾತನಾಡುವ ಸಂದರ್ಭದಲ್ಲಿ ಯುವ ಜನರ ನಡುವೆ, ಇವತ್ತಿನ ಕಾಲಮಾನದಲ್ಲಿ, ಇವತ್ತಿನ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳ ನಡುವೆ ಅಂಬೇಡ್ಕರ್ ಅವರನ್ನು ನೆನಪಿಸುವಂಥದ್ದು, ಪರಿಚಯಿಸುವಂಥದ್ದು ಯಾವ ರೀತಿಯಲ್ಲಿ ಇರಬೇಕು ಅನ್ನೋ ಬಗ್ಗೆ ನಾವು ಮಾತಾಡ್ತಾ ಇದ್ದೆವು. ವಸಂತ್ ಕುಮಾರ್ ಅವರು ತುಂಬ ಮಾರ್ಮಿಕವಾಗಿ ಒಂದು ವಿಚಾರವನ್ನು ಮುನ್ನೆಲೆಗೆ ತಂದರು. ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ, ಇವತ್ತಿನ ಸನ್ನಿವೇಶದಲ್ಲಿ ಈ ದೇಶಕ್ಕಾಗಿ ಕೊಡುಗೆ ನೀಡಿದಂಥ ಗಾಂಧಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಬ್ರಹ್ಮಶ್ರೀ ನಾರಾಯಣ ಗುರುಗಳು ಇರ್ಬೋದು, ಬಸವಣ್ಣ ಇರ್ಬೋದು, ಇವರ ಬಗ್ಗೆ ಎಲ್ಲ ನಮ್ಮ ವಿದ್ಯಾರ್ಥಿ ಯುವಜನರ ನಡುವೆ ಒಂದು ಭ್ರಮ ನಿರಸನ ಹುಟ್ಟಿಸುವಂಥ ಒಂದು ವಾತಾವರಣ, ಅಂದರೆ ಅವರ ಬಗ್ಗೆ ತಿಳ್ಕೊಳ್ಳುವಂಥ, ಓದುವಂಥ, ಕೇಳಬೇಕಾದಂಥ ಕಾಳಜಿ ಇಲ್ಲ ಅನ್ನುವಂಥದ್ದು. ಸೊ ಬಟ್ ಅದನ್ನು ಅದು ಕೇವಲ ಪ್ರಶ್ನೆ ಅಥವಾ ನಮ್ಮ ನಡುವೆ ಕೂಡ ಅದು ಇನ್ನೂ ಕೂಡ ನಿರಾಶವಾದದ ರೂಪದಲ್ಲೇ ಇದ್ದರೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ, ನಾವು ನಮ್ಮ ಯುವಜನರಿಗೆ ಯಾವ ರೀತಿ ಹೇಳಿಕೊಡುವುದು? ಈಗ ಇದು ವಸಂತ್ ಕುಮಾರ್ ಅವರೇ, ನೀವೊಬ್ಬರು ಶಿಕ್ಷಕರಾಗಿದ್ದುಕೊಂಡು ಮತ್ತೆ ಶಿಕ್ಷಕ ವೃತ್ತಿಯಲ್ಲೇ ದೀರ್ಘಕಾಲವಾಗಿ ಅನುಭವಸ್ಥರಾಗಿರುವುದರಿಂದ ನಾನು ಕೇಳುವಂಥದ್ದು, ನಾವು ನಮ್ಮ ವಿದ್ಯಾರ್ಥಿ ಯುವಜನ ಸಮುದಾಯಕ್ಕೆ ಯಾವ ರೀತಿ ಪರಿಚಯಿಸಲಿಕ್ಕೆ ಹೊಸ ಆಲೋಚನೆಗಳನ್ನು ಮುಂದಕ್ಕೆ ತರಬಹುದು ಅಂತ, ಯಾವ ರೀತಿ ಪ್ರಯತ್ನಗಳನ್ನು ಮಾಡಬಹುದು ಅಂತ ಕನಿಷ್ಠ? ಈಗಿನ ಯುವ ಜನತೆ ಬಹಳ ಬೇಗನೆ ಅಂದರೆ ಅವರಿಗೆ ಫಾಸ್ಟ್ ಫುಡ್ಡಿನಾಗಿ ಕೆಲವು ಏನು ನಾವು ಹೇಳ್ತೇವೆ ಮತ್ತು ಅದನ್ನು ಅವರು ಮತ್ತೆ ವ್ಯಕ್ತಿ ಪೂಜೆ, ಯಾರು ತಮಗೆ ಬೇಕಾದವರು ಹೇಳ್ತಾರೆ ಅದನ್ನು 100% ನಂಬ್ತಾರೆ. ಅದು ಬಹಳ ಕಷ್ಟ. ಏನು ಅದರ ವೈಜ್ಞಾನಿಕವಾಗಿ ನಾವು ಆಲೋಚಿಸುವುದನ್ನು ಬಿಟ್ಟಿದ್ದಾರೆ ಈಗ ಯುವ ಜನತೆ. ವೈಜ್ಞಾನಿಕವಾಗಿ ವೈಚಾರಿಕತೆ ಎರಡು ವಿಧದಲ್ಲಿ ಆ ಆಲೋಚನೆಗಳನ್ನೇ ಬಿಟ್ಟಿದ್ದಾರೆ. ತನಗೆ ಯಾರು ಇಷ್ಟ ಮನುಷ್ಯ, ಅವನು ಏನು ಹೇಳ್ತಾನೆ ಮತ್ತು ಅದರಿಂದ ಏನು ಉಪಯೋಗ ಎಂಬುದನ್ನು ಅರ್ಥಕೊಳ್ಳದೆ ಬ್ಲೈಂಡ್ ಆಗಿ ಫಾಲೋ ಆಗೋದು ಈಗಿನ ಯುವ ಜನತೆಯನ್ನು ನಾನು ಅಬ್ಸರ್ವ್ ಮಾಡಿದ ವಿದ್ಯಾರ್ಥಿಗಳೇ. ಯಾಕಂತ ಹೇಳಿದರೆ ನಾನು ಬಹಳಷ್ಟು ಸಮಯ ಈ ವಿದ್ಯಾರ್ಥಿಗಳಲ್ಲಿ ವೈಚಾರಿಕತೆಯನ್ನು ಬೆಳೆಸಿ, ನಿಮ್ಮ ಏನು ತಿಳುವಳಿಕೆ ಉಂಟು, ನಿಮ್ಮ ಏನು ಜ್ಞಾನ ಉಂಟು, ಅದನ್ನು ಹೊರಗೆ ಹಚ್ಚಿ ಮಾತನಾಡಿ. ನಾನು ಹೇಳಿದ್ದೂ ಸರಿಯಲ್ಲ ಅಥವಾ ಇನ್ನೊಬ್ಬ ಹೇಳಿದ್ದು ಸರಿಯಲ್ಲ, ನಿಮಗೆ ಬೇಕಾದರೆ ನಮ್ಮ ದಾರ್ಶನಿಕರು ಬಸವಣ್ಣ, ಗಾಂಧೀಜಿ ಅವರು ಹೇಳಿದ್ದು ತಪ್ಪು ಅಂತ ಕಂಡು ಬಂದರು, ಅದನ್ನು ಸಮಾಜಕ್ಕೆ ಗಲ್ಲಿಗೆ ಇಟ್ಟು ಅದನ್ನು ಆನೆ ಹಿಡಿದು ಆಲೋಚನೆ ಮಾಡಿ, ವೈಚಾರಿಕತೆಯಿಂದ ಆಲೋಚನೆಗಳನ್ನು ಮಾಡಿ ಅಂತ ನಾನು ಹೇಳೋದಷ್ಟೇ. ಈಗ ಅಂಬೇಡ್ಕರ್ ವಿಷಯದಲ್ಲಿ ಬರುವಾಗ
ಹೆಚ್ಚಾಗಿ ಅವರು ಏನು ನೋವುಗಳನ್ನು ಉಂಟಿದ್ದಾರೆ ವಿದ್ಯಾರ್ಥಿ ಜೀವನದಲ್ಲಿ, ಅದು ಇಂದಿನ ವಿದ್ಯಾರ್ಥಿಗಳು ಉಣ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೆಲವು ಕಡೆ ಮತ್ತೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಇದನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಈಗ ನಾವು ಜೀ ಕನ್ನಡ ಟಿವಿಯಲ್ಲಿ ಮಹಾನಾಯಕ ಧಾರಾವಾಹಿ ಬರ್ತಾ ಉಂಟು. ಅದರಲ್ಲಿ ನೀವು ಹೇಳಿದಾಗೆ ಅಂಬೇಡ್ಕರ್ನ ಬಾಲ್ಯದ ದಿನಗಳನ್ನು ತೋರಿಸ್ತಾ ಇದ್ದಾರೆ. ಅಂಬೇಡ್ಕರ್ಗೆ ಶಾಲೆಗೆ ಮೆಟ್ಟಲು ಹತ್ತುವಾಗ ಯಾವ ರೀತಿ ತೊಂದರೆ ಎದುರಾಯ್ತು, ಶಾಲೆಯಿಂದ ಈಗ ಹೊರಗಡೆ ಆಗ್ತಾರೆ, ಬೇರೆ ಕಡೆ ಸಮುದಾಯದ ಜನರ ನಡುವೆ ಅಕ್ಕಪಕ್ಕದ ಮನೆಗಳೇ ಹೋದಾಗ ಯಾವ ರೀತಿ ಊಟವನ್ನು ನಿರಾಕರಿಸ್ತಾರೆ ಸಾಮೂಹಿಕವಾಗಿ. ಮಕ್ಕಳು ಇವತ್ತು ಅದನ್ನು ನೋಡುವ ಮಕ್ಕಳು ಆಶ್ಚರ್ಯ ಪಡ್ತಾರೆ, ಇವು ಆ ರೀತಿ ಪರಿಸ್ಥಿತಿ ಇತ್ತ, ಶಾಲೆಗೆ ಬರಬೇಡ ಅಂತ ಹೇಳ್ತಾ ಇದ್ದೀರಾ ಅಂತ. ಎಸ್ ಸರ್, ಮುಂದುವರಿಸಿ. ಹೌದು ಹೌದು. ಇಂದು ಆ ವಿದ್ಯಾರ್ಥಿಗಳು ಹೆಗಲು ಕೈ ಹಾಕಿಕೊಂಡು ಮಾತನಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಆದರೆ ಅವರಿಗೆ ಯಾವಾಗ ಅನುಭವಕ್ಕೆ ಬರ್ತದೆ ಅಂತ ಹೇಳಿದರೆ, ತನ್ನ ಜ್ಞಾನವನ್ನು ಹಚ್ಚುವಾಗ, ಅಂದರೆ ತನಗೆ ಜಾಬ್ ಸಿಗುವಾಗ, ಜಾಬ್ ಮಾರ್ಕೆಟಿಗೆ ಹೋಗುವಾಗ, ಅಥವಾ ಅಧಿಕಾರ ಹಂಚುವಾಗ, ಅಥವಾ ಈ ರೀತಿಯಲ್ಲಿ ಸಮಾಜದಲ್ಲಿ ಅವರಿಗೆ ಅನುಭವಗಳು ಆಗ್ತದೆ. ಅಲ್ಲಿ ಕಾಣದ ಕೈಗಳು ಕೆಲಸ ಮಾಡ್ತದೆ. ಆ ಕಾಣದ ಕೈಗಳು ಇದೇ ನಮ್ಮನ್ನು ತುಳಿದವರು. ಅವರು ಯಾವ ರೀತಿಯಲ್ಲಿ ಕೇವಲ ಒಂದು ಕಡಿಮೆ ಶೇಕಡಾವಾರು ಅವರು ಜನ ಇದ್ರೂ ಸಹ ಅವರು ಈ ಜನಗಳು ಮುಂದೆ ಬರದ ಹಾಗೆ ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ ದೇಶದಲ್ಲಿ. ಅದು ಸಾಮಾಜಿಕ ಕಳಕಳಿಯ ವಿಷಯ. ಈ ನಮ್ಮ ಹಿಂದುಳಿದ ಜನಾಂಗ ಅದನ್ನು ಇನ್ನೂ ಅರ್ಥ ಮಾಡಿಕೊಳ್ಳಿಲ್ಲ. ಹಿಂದುಳಿದ ಯುವಕರು ಇದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಅವರಿಗೆ ಕೇವಲ ಕ್ಷಣಿಕ ಸುಖಕ್ಕಾಗಿ ಇದನ್ನೆಲ್ಲ ಮರೀತಾರೆ. ಮತ್ತೆ ಹೇಳುವಾಗ ಬಹಳ ಚಂದವಾಗಿ ಹೇಳ್ತಾರೆ, ಮೀಸಲಾತಿ ಯಾಕೆ ಬೇಕು, ಅಥವಾ ನಮ್ಗೆ ಅಗತ್ಯತೆ ಮೀಸಲಾತಿ ವಿಷಯಕ್ಕೆ ಬಹುಮುಖ್ಯವಾದ ವಿಚಾರ ನಾವು ಮತ್ತೆ ಬರುವ. ಈಗ ನಾನು ರಾಜಶೇಖರ್ ಸರ್, ಈಗ ಸಂವಿಧಾನದ ರಚನೆಯ ಪ್ರಕ್ರಿಯೆಯಲ್ಲಿ ಒಟ್ಟು ಅಂಬೇಡ್ಕರ್ ಅವರ ಕೊಡುಗೆಯನ್ನು ನೀವು ಯಾವ ರೀತಿ ಅದನ್ನು ಉಲ್ಲೇಖ ಮಾಡಲಿಕ್ಕೆ, ಅಥವಾ ಈಗ ನಾವು ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅಂತ ಹೇಳ್ತೇವೆ ಯಾವತ್ತೂ ಕೂಡ, ಮತ್ತು ಅದು ಭಾರಿ ಒಂದು ಗೌರವದ ಸ್ಥಾನಮಾನ ಕೂಡ. ನೀವು ನಮ್ಮ ಭಾರತದ ಸಂವಿಧಾನ ಮತ್ತು ಅದು ಕೊಡುವಂಥ ಒಂದು ಸಾಮಾಜಿಕವಾದಂಥ ಒಂದು ಸಾಮಾಜಿಕ ನ್ಯಾಯ ಮತ್ತು ಅಂಬೇಡ್ಕರ್ ಅವರ ಪರಿಶ್ರಮ, ಇದನ್ನು ಉಲ್ಲೇಖಿಸಿಕೊಂಡು ನೀವು ಅಂಬೇಡ್ಕರ್ ಅವರ ಮತ್ತು ಸಂವಿಧಾನವನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಅವರು ರಾತ್ರಿ ಹಗಲು ಕೂತ್ಕೊಂಡು, ಒಂದೇ ಒಬ್ಬ ಸೆಕ್ರೆಟರಿ ಅವರಿಗಿದ್ದದ್ದು, ಅವರಿಗೆ ಆವಾಗಲೇ ಒಂದೆರಡು, ಆದರೂ ಕೂಡ ಬಹಳ ಕಷ್ಟಪಟ್ಟು ರಾತ್ರಿ ಹಗಲು ಮಾಡಿ ಕಾನ್ಸ್ಟಿಟ್ಯೂಯೆನ್ಸನ್ನು ಸಪ್ರೇಟ್ ಮಾಡಿದರು. ಆದರೆ ಈ ಕಾನ್ಸ್ಟಿಟ್ಯೂಯೆಂಟನ್ನು ತಂದದ್ದಕ್ಕೆ ಯಾರಿಗೂ ಕೂಡ ಒಂದು ಉಪಾಯ ಇಲ್ಲದೆ ಎಸ್ ಅಂತ ಬಂತಲ್ಲಿ, ಉಪಾಯ ಇಲ್ಲದೆ ಬಂತು. ನಾನು ಆವಾಗ ಇಷ್ಟು ಅವೇರ್ನೆಸ್ ಇರಲಿಲ್ಲ, ಆವಾಗ ನಾನು ಇನ್ನೂ ಚಿಕ್ಕದಿರಬೇಕಾದ ಕಾಣ್ತದೆ. ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಯೆಂಟ್, ಬರೀ ಕಾನ್ಸ್ಟಿಟ್ಯೂಷನ್ ಮೇಕರ್ ಅಂತ ಹೇಳ್ತಕ್ಕಂಥ ಒಂದೇ ಮಾತು ಹೇಳ್ತಾರೆ ವಿಷಯ, ಬೇರೆ ಯಾವುದನ್ನು ಹೇಳೋದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಈಸ್ ಆಲ್ರೌಂಡ್ ಸರ್ಜನ್, ಆಲ್ರೌಂಡ್ ಅಂತ ಒಂದು. ನಾನು ಮೀಟ್ ಮಾಡಿದ್ದೆ, ನಾನು ಒಂದು ಬ್ರೀಫ್ಲಿ ನಾನು ಮೆಟ್ ಹಿಮ್ ಒನ್ಸ್ ಇನ್ ಬಾಂಬೆಯಲ್ಲಿ ಮೀಟ್ ಮಾಡಿದೆ. ಆವಾಗ ಇಂಥ ಒಂದು ಸೆಷನ್ ಹೋಗಿರಲಿಲ್ಲ ಅವರು. ಈಗ ಏನು ಮಾಡಬೇಕು, ಈಗ ಈ ಒಂದು ಸಬ್ಜೆಕ್ಟನ್ನು ನೀವು ಈ ಮಟ್ಟದಲ್ಲಿ ತಂದ ಮೇಲೆ ಈಗ ಇದು ಯಾವ ರೀತಿಯಲ್ಲಿ ಇದನ್ನು ಅವರಿಗೆ ವಾಪಸ್ ತರಬೇಕಂತ ಹೇಳ್ತಕ್ಕಂಥ ಒಂದು ವಿಷಯ ಕೂಡ ನೀವು ಒಂದು ಮೀಟಿಂಗ್ ನೀಡಬೇಕು. ಓಕೆ ವೀಕ್ಷಕರೇ, ಈಗ ನಾವು ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಮತ್ತೆ ಈ ಒಂದು ಮಹಾನಾಯಕ ಅಂಬೇಡ್ಕರ್ ಸಂವಾದ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಮಹಾನಾಯಕ ಅಂಬೇಡ್ಕರ್ ಬಗ್ಗೆ ನಾವು ಇವತ್ತು ಮಾತುಕತೆ ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ VT ರಾಜಶೇಖರ್ ಅವರು, ಜೊತೆಗೆ ಮಂಗಳೂರಿನ ನಾರಾಯಣಗುರು ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಪ್ರೊಫೆಸರ್ ವಸಂತಕುಮಾರ್ ಅವರಿದ್ದಾರೆ. ನಾವು ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ಯುವಜನತೆ, ವಿದ್ಯಾರ್ಥಿಗಳು ಯಾಕೆ ನೆನಪಿಟ್ಟುಕೊಳ್ಬೇಕು, ಯಾಕೆ ಅವರ ಬಗ್ಗೆ ಮಾತನಾಡಬೇಕು, ಮತ್ತೆ ನಾವು ಒಟ್ಟು ಸಮಾಜ ಯಾಕೆ ಮತ್ತೆ ಮತ್ತೆ ಅಂಬೇಡ್ಕರ್ ಅವರನ್ನು ನೆನಪು ಮಾಡಿಕೊಳ್ಬೇಕು, ಮತ್ತೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಯಾಕೆ ನೆನಪು ಮಾಡಿಕೊಳ್ಬೇಕು ಅಂತ ಮಾತಾಡಿದೆವು. ಏನು ಅಂಬೇಡ್ಕರ್ ಅದು ಕೇವಲ ಅವರೊಬ್ಬ ಏನು ರಾಜಕಾರಣಿ ಮಾತ್ರ ಅಲ್ಲ, ಅಥವಾ ಕೇವಲ ಒಬ್ಬ ಕಾನೂನು ತಜ್ಞರಾಗಿ ಮಾತ್ರ
ಇದ್ದವರಲ್ಲ. ಅವರ ಬಗ್ಗೆ ಹೇಳೋದಾದರೆ ಒಬ್ಬ ರಾಷ್ಟ್ರೀಯವಾದಿಯಾಗಿ, ಕಾನೂನು ತಜ್ಞರಾಗಿ, ರಾಜಕೀಯ ನೇತಾರರಾಗಿ, ಕ್ರಿಯಾಶೀಲ ಸಾಮಾಜಿಕ ಕಾರ್ಯಕರ್ತರಾಗಿ, ಶ್ರೇಷ್ಠ ಇತಿಹಾಸಕಾರನಾಗಿ, ಮಹಾ ದಾರ್ಶನಿಕನಾಗಿ, ಅಪ್ರತಿಮ ಚಿಂತಕರಾಗಿ, ಮಾನವ ಶಾಸ್ತ್ರಜ್ಞರಾಗಿ, ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿ, ಸಮೃದ್ಧ ಬರಹಗಾರರಾಗಿ, ಕ್ರಾಂತಿಕಾರಿಯಾಗಿ, ಮತ್ತು ಅಸಾಮಾನ್ಯ ವಾಕ್ಪಟುವಾಗಿ, ಮತ್ತು ಬೌದ್ಧ ಧರ್ಮದ ಪುನರುಜ್ಜೀವನಕ್ಕಾಗಿ ಕೆಲಸ ಮಾಡಿದ ವ್ಯಕ್ತಿಯಾಗಿ, ಸೊ ಒಂದು ಎಲ್ಲ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಯನ್ನು ಮಾಡಿದವರು. ಆಗಲೇ ಪ್ರೊಫೆಸರ್ ಅವರು ಹೇಳಿದಾಗೆ ಅವ್ರಿಗಿದ್ದಂಥ ವಿದ್ವತ್, ಪಾಂಡಿತ್ಯ, ವಿದ್ಯೆ, ಶಿಕ್ಷಣ ಅದು ಆ ಕಾಲಘಟ್ಟದಲ್ಲಿ ಯಾರಿಗೂ ಇರಲಿಲ್ಲ ಅಷ್ಟರ ಮಟ್ಟಿಗೆ. ಸೊ ಈಗಲೂ ಇಲ್ಲ. ಸೊ ಬಹುಶಃ ಆ ಕಾರಣಕ್ಕಾಗಿ ಅವರನ್ನು ಏನು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ಮಾಡುವುದಾದರೆ ಸರಿಯಾಗಿ ಆಗಲಿಲ್ಲ, ಭಾಳ ವಿರೋಧ ಇತ್ತು, ಪಾರ್ಲಿಮೆಂಟ್ ಒಳಗಡೆ ವಿರೋಧ ಇತ್ತು. ಅದು ಕೂಡ ಭಾಳ ಹೋಗಿ ಆಯಿತು. ಆದರೆ ಕಾನ್ಸ್ಟಿಟ್ಯೂಷನನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದು ಪಾರ್ಲಿಮೆಂಟ್ನವರು, ಇವರೊಬ್ಬರಿಂದಲ್ಲ. ಅಲ್ಲಿ ವಿರೋಧ ಇದೆ, ವಿರೋಧ ಭಾಳ ಜೋರಾಗಿದೆ. ಒಂದು ಕಡೆ ಮುಸ್ಲಿಮ್ಸ್ ಇದ್ದಾರೆ ಸ್ಟ್ರಾಂಗ್ ಆಗಿ, ಇನ್ನೊಂದು ಕಡೆ ಸಿಖ್ಸ್ ಇದ್ದಾರೆ, ಇನ್ನೊಂದು ಕಡೆ ದಲಿತರಿದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್ಗಳಿವೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಆಂಗ್ಲೋ ಇಂಡಿಯನ್ಸ್ ಇದ್ದಾರೆ. ಇದು ನಾನು ಜಾತಿ ಪ್ರಕಾರ, ಆಮೇಲೆ ಏರಿಯಾ ಪ್ರಕಾರ ವಿವಿಧ ರೀತಿಯಲ್ಲಿ ನಮ್ಮ ದೇಶ ತುಂಡಾಗಿದೆ. ಈ ಒಂದು ಗಲಾಟೆಯಲ್ಲಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿಕ್ಕಾಕೊಂಡ್ಬಿಟ್ಟು. ದಟ್ ಈಸ್ ದ ಒನ್ ಮೇನ್ ರೀಸನ್ ವೈ ಅವರಿಗೆ. ಫಾರ್ ಎಕ್ಸಾಂಪಲ್ ನಮ್ಮ ಸಿಕ್ಸ್ಗೆ ಬೇಕಾಗಿದ್ದು ಅಕಾಲಿ ತಖ್ತ್ ಅಂತ ಹೇಳ್ತಾರೆ. ಅವ್ರಿಗೆ ಡಾಕ್ಟರ್ ಅಂಬೇಡ್ಕರ್ನಿಂದ ಏನು ಕೂಡ ಆಗಲಿಲ್ಲ. ಕ್ರಿಶ್ಚಿಯನ್ಸ್ಗೆ ದೊಡ್ಡ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗಿದ್ದಾರೆ. ಬಟ್ ನಮ್ಮ ದೇಶ ಇದು, ಇಂಡಿಯಾ ಈಸ್ ನಾಟ್ ಎ ನೇಷನ್, ಇಂಡಿಯಾ ಈಸ್ ಎ ಕಂಟ್ರಿ ಆಫ್ ಸೆವರಲ್ ನೇಷನ್ಸ್. ಸೊ ಆ ಬಾಬಾ ಸಾಹೇಬ್ ಹೇಳ್ತಕ್ಕಂಥ ಒಂದು ಆ ಟೈಮ್ನ ತಿಂಕತೆ ಇದೆಲ್ಲ ದಾರಿಗೆ ಬಂದದ್ದು, ನಮ್ಮ ಕಣ್ಣಿಗೆ ಕಾಣಿಸಿದ್ದು. ಕಾನ್ಸ್ಟಿಟ್ಯೂಷನ್ ಬಂದು, ಪಾರ್ಲಿಮೆಂಟ್ ಚರ್ಚೆ ಮಾಡಿದ ಮೇಲೆ ಇದು ಬ್ರಿಟಿಷರು ಏನಿಲ್ಲ, ಇಟ್ಸ್ ಡಿಕ್ಟೇಟರ್ಶಿಪ್. ಸೊ ಆದ್ದರಿಂದ ಡಾಕ್ಟರ್ ಅಂಬೇಡ್ಕರ್ ಈಗ ನಾವು ಏನು ಸಂವಿಧಾನದ ಆಶಯ ಮತ್ತು ವಿಚಾರಕ್ಕೆ ಬರುವ ಸಂದರ್ಭದಲ್ಲಿ ನಾವು ಏನು ದೇಶದಲ್ಲಿ ಅವತ್ತಿನ ಕಾಲದಿಂದ ಇವತ್ತಿನ ಕಾಲ ತನಕ ಚರ್ಚೆಗೆ ಬರುವಂಥದ್ದು ಏನಂತ ಹೇಳಿದ್ರೆ ಮೀಸಲಾತಿಯನ್ನು ಅವತ್ತಿನ ಕಾಲದಲ್ಲಿ ಅಂಬೇಡ್ಕರ್ ಇರ್ಬೋದು, ಅನಂತರದ ಇನ್ನು ಎಲ್ಲ ಅಧಿಕಾರಸ್ಥರು ಬೇರೆ ಬೇರೆ ಸ್ವರೂಪದಲ್ಲಿ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ, ಸಮರ್ಥನೆ ಮಾಡಿದ್ದಾರೆ. ಇವತ್ತಿಗೆ ಕೂಡ ಅದೇ ರೀತಿ ನಡೀತಾ ಉಂಟು. ನಾನು ಮೀಸಲಾತಿ ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಕಾರಣದಿಂದಾಗಿಯೇ ಶೋಷಿತ ವರ್ಗಕ್ಕೆ, ಸಮುದಾಯಕ್ಕೆ, ಅಕ್ಷರಾಭ್ಯಾಸವಿಲ್ಲದ ಸಮುದಾಯಕ್ಕೆ, ವಿದ್ಯಾಭ್ಯಾಸವಿಲ್ಲದ ಸಮುದಾಯಕ್ಕೆ ಅವರಿಗೆ ವಿದ್ಯೆ, ಅವರಿಗೆ ಉದ್ಯೋಗ ಕಲ್ಪಿಸಲಿಕ್ಕೆ ಈ ಒಂದು ಸಂವಿಧಾನ ದಾರಿ ಮಾಡಿಕೊಡ್ತದೆ ಅನ್ನೋದು ಆ ಒಂದು ಕಾರಣಕ್ಕಾಗಿ ನಾವು ಇವತ್ತು ಕೂಡ ಸಂವಿಧಾನವನ್ನು ಮತ್ತು ಅಂಬೇಡ್ಕರ್ ಅವನ್ನು ನೆನಪಿಸಿಕೊಳ್ಳುವಂಥದ್ದು. ನಾನು ಮೀಸಲಾತಿಯ ವಿಚಾರವನ್ನು ಬಗ್ಗೆ ನೀವೇನು ಹೇಳ್ತೀರಿ ಅಂತ. ಎಲ್ಲಿಯವರೆಗೆ ಇಂಡಿಯಾ ದೇಶದ ಹಿಂದೂ ಧರ್ಮ, ಮೇನ್ ಧರ್ಮ ತುಂಡಾಗಿದೆಯಾ, ವೈವಿಸೆಕ್ಷನ್ ಆಗಿದೆಯಾ, ಅಲ್ಲಿನವರೆಗೆ ನಮಗೆ ಮೀಸಲಾತಿ ಬೇಕೇ ಬೇಕು. ಕೆಳಗಿರತಕ್ಕಂಥ ದಲಿತ ವರ್ಗ, ಬ್ಯಾಕ್ವರ್ಡ್ ಕಾಸ್ಟ್ ವರ್ಗ, ಮುಸ್ಲಿಮ್ಸು ಆ್ಯಂಡ್ ಇಂಥ ಭಾಳ ಹಿಂದುಳಿದಂಥ ಜನ ಮೇಲೆ ಬರೋದು ಹೇಗೆ? ಮೀಸಲಾತಿ ಮೂಲಕ ಓನ್ಲಿ ಇದಕ್ಕೆ ಕಮ್ ಅಪ್. ಅದು ಇಲ್ಲ ಈಗ ನಮ್ಮಲ್ಲಿ. ಇದು ವಸಂತ್ ಕುಮಾರ್ ಅವರೇ, ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಮೀಸಲಾತಿಯ ಒಂದು ಇದನ್ನು? ನಾವು ಈಗಾಗಲೇ ಹೇಳಿದೆ, ನಾನು ಹೆಬ್ಬಾರ್ ಅವರು, ರಾಜಶೇಖರ್ ಅವರು ಹೇಳಿದರು. ಏನು ಅಂತ ಹೇಳಿದ್ರೆ, ಈ ಮೀಸಲಾತಿಯ ಬಗ್ಗೆ ಮಾತನಾಡೋ ಮೊದಲು ನಾವು ಅಂಬೇಡ್ಕರ್ ಜ್ಞಾನವನ್ನು ನೋಡಬೇಕು. ಅವರು ಏನು ಕಲ್ತಿದ್ದಾರೆ ಅಂತ, ನಮ್ಮ ನಾರಾಯಣ ಗುರುಗಳು ಏನು ಕಲ್ತಿದ್ದಾರೆ ಅಂತ, ಅವರು ಏಕೆ ಸುದೃಢವಾಗಿ ನಿಂತುಕೊಂಡು ಈ ಸಮಾಜವನ್ನು ಒಟ್ಟುಗೂಡಿಸಿ ಸಮಾಜದ ಎದುರು ನಿಮ್ಮ ಶಿವ ನಿಮಗೆ, ನಮ್ಮ ಶಿವ ನಮಗೆ, ನನಗೆ ಗೊತ್ತುಂಟು ಅಂತ ಹೇಳುವಂತ ಆ ಒಂದು ಬರಬೇಕು ಅಂತ ಆದರೆ ಅವರು ಸಂಸ್ಕೃತವನ್ನು ಕಲ್ತದ್ದು ಆ ಸಮಯದಲ್ಲಿ ನಾರಾಯಣ ಗುರುಗಳು, ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಹಾಗೆಯೇ ಅಂಬೇಡ್ಕರ್ ಅವರು ಅಮೆರಿಕ, ಇಂಗ್ಲೆಂಡ್ಗೆ ಹೋಗಿ ಲಾ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ಗೆ ಇಲ್ಲದ ಡಿಗ್ರಿಗಳನ್ನು ಸಂಪಾದಿಸಿ, ಹಾಗೆ ಅವರದ ಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅವರು ಮಾತನಾಡುವಾಗ ಏನು ಜ್ಞಾನ ಇಲ್ಲದೆ ಮಾತನಾಡಿದ್ದಲ್ಲ,
ಆ ಇಬ್ಬರು ಆಗಲಿ ಬಸವಣ್ಣ ಆಗಲಿ ಎಲ್ಲರೂ ನಾವು ಅರ್ಥ ಮಾಡಿಕೊಳ್ಬೇಕು, ಸಮಾಜದ ಕ್ರಾಂತಿಗೆ ಕಾರಣ ಅವರ ಜ್ಞಾನ. ಇವತ್ತು ನಮ್ಮ ಯುವ ಜನತೆ ಜ್ಞಾನ ಇಲ್ಲದೆ ಮತ್ತು ನಮ್ಮ ರಾಜಕಾರಣಿಗಳು ಯಾವುದೇ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲದೆ ನಮ್ಮ ರಾಜ್ಯ ದೇಶವನ್ನು ಆಳುತ್ತಿದ್ದಾರೆ. ಒಬ್ಬ ಏನು ಖಾಲಿಪೋಲಿ ಅಟೆಂಡರ್ಗೆ ಕ್ವಾಲಿಫಿಕೇಶನ್ ಉಂಟು, ಇವತ್ತು ಪಿಒನ್ಗೆ ಕ್ವಾಲಿಫಿಕೇಶನ್ ಉಂಟು, ಆದರೆ ರಾಜಕಾರಣಿಗಳಿಗೆ ಕ್ವಾಲಿಫಿಕೇಶನ್ ಇಲ್ಲ, ಅಗತ್ಯ ಇಲ್ಲ. ಆಗ ನಾವು ಕೇಳುವುದು ಇಷ್ಟೇ, ಮೀಸಲಾತಿ ಆಗ ಅಗತ್ಯ ಇತ್ತು, ಈಗ ಅಗತ್ಯ ಉಂಟಾ ಅಂತ ಕೆಲವರು ಹೇಳ್ತಾರೆ. ಆರ್ಥಿಕ ಮೀಸಲಾತಿ ಸಾಕಲ್ಲ, ಅವರಲ್ಲಿಯೂ ಬಡವರಿದ್ದಾರೆ, ನಮ್ಮಲ್ಲೂ ಬಡವರಿದ್ದಾರೆ. ಹೌದು ಮಾರಾಯರೆ, 100 ವರ್ಷದ ಹಿಂದೆ ಸಂಸ್ಕೃತ ಮತ್ತು ಎಜುಕೇಶನ್ ಪಡೆದವರು ಯಾರು? ಅಂಬೇಡ್ಕರ್ ಶಿಕ್ಷಣ ಪಡೆಯಲಿಕ್ಕೆ ಹೋಗುವಾಗ ಏನು ಅವರ ನೋವುಗಳನ್ನು ಉಂಡಿದ್ದಾರೆ, ಆ ನೋವುಗಳನ್ನು ನೋಡಿಕೊಂಡೇ ನಮ್ಮ 80% ಹಿಂದುಳಿದ ಜನಗಳು ಶಿಕ್ಷಣ ಪಡೆಯಲಿಕ್ಕೆ ಹೋಗ್ತಿರ್ಲಿಲ್ಲ. ಶಿಕ್ಷಣ ಇಂದಿಗೆ ಅವರು ಪಡೆದಿದ್ದಾರೆ. ಯಾರು ಅಂದು ಶಿಕ್ಷಣ ಪಡೆದಿದ್ದಾರೆ ಇವತ್ತು ಅಮೆರಿಕದಲ್ಲಿ ನಾರಾಯಣಮೂರ್ತಿಗಳಾಗಿ ಇನ್ಫೋಸಿಸ್ನಲ್ಲಿ ದೊಡ್ಡ ದೊಡ್ಡ ಜನಗಳಾಗಿ ತಿರುಗುತ್ತಾ ಇದ್ದಾರೆ. ಆದರೆ ಇಂದಿಗೆ ಈಚೆಗೆ ಶಿಕ್ಷಣ ಪಡೆದಂತ ನಮ್ಮ ಹಿಂದುಳಿದ ಜಾತಿ ಜನಗಳು ಈಗ ಏನೋ ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಬಂದು ನಿಂತಾಗ ನೀವು ಆರ್ಥಿಕ ಮೀಸಲಾತಿ ಹೇಳ್ತೀರಿ, ಇನ್ನೂ ಸಾಕಾಗುದಿಲ್ಲ. ಇಲ್ಲಿ ಏನಾಗ್ಬೇಕಂತ ಹೇಳಿದ್ರೆ, ಮೀಸಲಾತಿಯಲ್ಲಿ ತಪ್ಪುಗಳು ಉಂಟು, ಕ್ರೀಮಿ ಲೇಯರ್. ಅದನ್ನು ಅಂಬೇಡ್ಕರ್ ಕೂಡ ಹೇಳಿದ್ದಾರೆ. ನಾನು ಏನು ಸುಧಾರಣೆ ಮಾಡಿದ್ದೇನೆ, ಕಾನ್ಸ್ಟಿಟ್ಯೂಷನ್ ಮಾಡಿದ್ದೇನೆ, ಆದರೆ ನನ್ನ ಜನಗಳೇ ನನಗೆ ವಿರುದ್ಧವಾಗಿ ನಿಂತಿದ್ದಾರೆ. ಯಾಕಂದ್ರೆ ನನ್ನ ಜನಗಳೇ ಅವರ ಫ್ಯಾಮಿಲಿಗೆ ಮಾತ್ರ ಸ್ವಾರ್ಥಕ್ಕಾಗಿ ಅದನ್ನು ಮಾಡಿದ್ರು. ಹಳ್ಳಿಗೆ ಹೋಗಿ ನಮ್ಮ ಸಮುದಾಯವನ್ನು ಅದ್ರ ಸರಿ ಮಾಡಲಿಕ್ಕೆ ಪ್ರಯತ್ನ ಪಡಲಿಲ್ಲ. ಆದ ಕಾರಣ ಅಂಬೇಡ್ಕರೇ ನೋವಿನಿಂದ ಹೇಳ್ತಾರೆ, ನಾನೇನು ಸುಧಾರಣೆಗಳು ತಂದಿದೆ ಅದು ಮುಂದಕ್ಕೆ ಒಳ್ಳೆದಾಗ್ತದೆ ಅಥವಾ ಯಾರು ಮಾಡಿಕೊಂಡು ಹೋಗ್ತಾರ ಅಂತ ಅವರಿಗೂ ನಂಬಿಕೆ ಇರಲಿಲ್ಲ. ಬಹಳ ನೋವುಂಡಿದ್ದಾರೆ, ಜೀವ ಪೂರ್ತಿ ನೋವಿದ್ದಾರೆ, ಎಂದಿಗೂ ಅವರು ದುಃಖಿಸಿಕೊಂಡೇ ಹೇಳ್ತಾ ಇದ್ದಾರೆ. ಒಳ್ಳೆ ಜನರು ಅನುಷ್ಠಾನ ಮಾಡುವಂತಾಗಬೇಕು. ಮೀಸಲಾತಿ ಇವತ್ತು ನಾನು ಹೇಳುವುದು ಕೇವಲ ಒಳ್ಳೆಯ ಸಂವಿಧಾನ ಮಾತ್ರ ಇದ್ದರೆ ಸಾಲದು. ರಾಜಕೀಯ ಉದ್ದೇಶದ ಮೀಸಲಾತಿ ಬೇಡ. ಪ್ರತಿಯೊಂದು ಜಾತಿಗೆ ಇದಕ್ಕೆ ಸಂಘಟನೆಗಳಿಗೆ ಎಷ್ಟು ನೀವು ಕೊಟ್ಟುಕೊಂಡು ಜಾತಿಯನ್ನು ವೈಭವೀಕರಿಸುವಂತ ಮೀಸಲಾತಿ ಬೇಡ. ಕ್ರೀಮಿ ಲೇಯರ್ಗೆ ಮೀಸಲಾತಿ ಬೇಡ. ಆರ್ಥಿಕವಾಗಿ ಹಿಂದುಳಿದ ಜನಾಂಗವನ್ನು ಗುರುತಿಸಿ ಹಳ್ಳಿಗಳಿಗೆ ಹೋಗಿ ಖಾಲಿ ವೋಟು ಬ್ಯಾಂಕಿಗಾಗಿ ಅದನ್ನು ಮಾಡದೆ ಸಮಾಜದ ಸುಧಾರಣೆಗಾಗಿ ನಮಗೆ ಇವತ್ತು 4 ಸುಧಾರಣೆಗಳು ಬಹಳ ಮುಖ್ಯವಾದವು: ಆರ್ಥಿಕ ಸುಧಾರಣೆ, ರಾಜಕೀಯ ಸುಧಾರಣೆ ಮತ್ತು ಸಾಮಾಜಿಕ ಸುಧಾರಣೆ. ಅಂಬೇಡ್ಕರ್ ಆಗಲೇ ಹೇಳಿದರು, ರಾಜಕೀಯ ಏನಾದರೂ ಸುಧಾರಣೆ ಆಗ್ಬಹುದು, ಆದರೆ ಆರ್ಥಿಕ ಸುಧಾರಣೆಗಳು ಆಗ್ಬಹುದು, ಆದರೆ ಸಾಮಾಜಿಕ ಸುಧಾರಣೆ ಆಗದೆ ಭಾರತ ಎಂದಿಗೂ ಸ್ವಾತಂತ್ರ್ಯ ಆಗುವುದಿಲ್ಲ. ಪ್ರತಿಯೊಬ್ಬರನ್ನು ಮನುಷ್ಯರಾಗಿ ಗುರುತಿಸಿಕೊಂಡು ಮನುಷ್ಯರಾಗಿ ನಾವು ಅವರಲ್ಲಿ ಹೇಳಿದಷ್ಟೇ ಭಾತೃತ್ವ, ಅವರು ಬಹಳ ಮುಖ್ಯ ಇಂಪಾರ್ಟೆಂಟ್ ಕೊಟ್ಟದ್ದು ಭಾತೃತ್ವ, ಸಹೋದರತೆ, ಕೈಂಡ್ನೆಸ್, ಮಾನವೀಯತೆ. ಈ ನಂಬಿಕೆಗಳ ಮೇಲೆ ಸಮಾಜ ನಿಂತಿದೆ. ಅದನ್ನು ನಾವು ಇವತ್ತು ಕಾಣಬೇಕು. ಯುವಕರು ಅದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಒಂದು ಧರ್ಮವನ್ನು, ಒಂದು ಧರ್ಮದ ಜನರನ್ನು ದ್ವೇಷಿಸಿದ ಕೂಡಲೇ ಸಮಾಜ ಒಳ್ಳೆದಾಗ್ತದೆ, ಅದು ಸಾಧ್ಯವೇ ಇಲ್ಲ. ನಾವು ದ್ವೇಷವನ್ನೇ ಹುಟ್ಟಾಗ್ತಾ ಹೋಗ್ತೇವೆ. ಕಣ್ಣಿಗೆ ಕಣ್ಣು ಅಂತ ಹೇಳಿದ್ರೆ ನಾವು ಕುರುಡರಾಗಿ ಬದುಕ್ತಾ ಇದ್ದೇವೆ. ಅದನ್ನೇ ಅಂಬೇಡ್ಕರ್ ಹೇಳಿದ್ರು. ಆದ ಕಾರಣ ಮೀಸಲಾತಿ ಬೇಕು, ಅದನ್ನು ಒಳ್ಳೆ ರೀತಿಯಲ್ಲಿ ಅನುಷ್ಠಾನಕ್ಕೆ ತರುವಂತ ಒಂದು ರಾಜಕೀಯ ಬಲ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ನೀವು ಹೇಳಿದಾಗೆ ಯಾಕಂತ ಹೇಳಿದ್ರೆ ಇವತ್ತಿಗೆ ಕೂಡ ನಮ್ಮ ಗ್ರಾಮೀಣ ಭಾರತ ಅಂದ್ರೆ ಅದು ಗ್ರಾಮೀಣ ಭಾರತ ಏನೋ ನಗರ ಪ್ರದೇಶದಲ್ಲಿ ಒಂದಷ್ಟು ಜನಕ್ಕೆ ಪ್ರಯೋಜನ ಪಡೆದಿರಬಹುದು ಅಥವಾ ಪಡಿತಲೋ ಇರಬಹುದು. ಆದರೆ ಗ್ರಾಮೀಣ ಭಾರತದಲ್ಲಿ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಇನ್ನೂ ಕೂಡ ಮೀಸಲಾತಿಯ ಸೌಲಭ್ಯಗಳು ಎಲ್ಲ ಜನರಿಗೆ ಅಂದ್ರೆ ತಲುಪಬೇಕಾದ ಜನರಿಗೆ ತಲುಪಿಲ್ಲ. ಈಗ ನಾವು ರೈತರನ್ನೇ ತೆಗೆದುಕೊಳ್ಳುವ, ರೈತರ ವಿಷಯ ಬಂತು. ರೈತರನ್ನು ಅಂತ ಹೇಳಿದ ಕೂಡಲೇ ಇಲ್ಲಿ ನಾನು ಹೇಳ್ತುದು, ಅಂಬೇಡ್ಕರ್ ಸಾರ್ವತ್ರಿಕ ಇಲೆಕ್ಷನ್ ಅಲ್ಲಿ 1952ರಲ್ಲಿ ಇಲೆಕ್ಷನ್ಗೆ ನಿಂತರು, ಸೋತರು, ಮರು ಚುನಾವಣೆಯಲ್ಲಿ ಸೋತರು. ಆನಂತರ ರಾಜ್ಯಸಭೆಗೆ ಅವರ 15 ಮಂದಿಯ ಪ್ರತಿನಿಧಿಗಳಾಗಿ ಒಬ್ಬರಾಗಿ ಹೋದ್ರು, ಅದು ಬೇರೆ ಪ್ರಶ್ನೆ. ಆದರೆ ಅವರು ಚುನಾವಣೆಗೆ ನಿಂತಾಗ ಅವರನ್ನು ಸೋಲಿಸಿದವರು ಯಾರು? ಇವತ್ತು ಕೂಡ ಅದೇ ನಡೀತಾ ಉಂಟು, ಷಡ್ಯಂತ್ರಗಳು ನಡೀತಾ ಉಂಟು. ಸಾಮಾಜಿಕ ಸುಧಾರಣೆ ಬಗ್ಗೆ ಮಾಡಿದವರನ್ನು ಸೋಲಿಸ್ತಾರೆ. ಅವರು ಇಲೆಕ್ಟ್ ಆಗಿ ಬರ್ತಿದ್ರೆ ನಮ್ಮ ಭಾರತದ ಚಿತ್ರಣವೇ ಬೇರೆ ಆಗ್ತಿತ್ತು. ನಾನು ಹೇಳುದು ಇದನ್ನೇ. ಇವತ್ತು ನಮ್ಮ ಯುವಕರು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಕೂಡ ಅದನ್ನೇ ನಡೆಯುವುದು. ಈ 80% ಜನರಿಗೆ ಇನ್ನೂ ಕೂಡ ಅರ್ಥ ಆಗುವುದಿಲ್ಲ. ಅವರು ಕೇವಲ ಒಂದು ಕ್ಷಣಿಕ ಸುಖಕ್ಕಾಗಿ ಅಥವಾ ಏನೋ ಒಂದು ಅಫೀಮು ಕುಡಿದವರ ಹಾಗೆ ಧರ್ಮ, ದೇವರು ಇವರುಗಳ ಹಿಂದೆ ಹೋಗಿಕೊಂಡು ನಾವು ಏನು ಆರ್ಥಿಕ ಪ್ರಗತಿ,
ಅದರ ಬಗ್ಗೆ ಮಾತನಾಡಲಿಕ್ಕೆ ಅವರು ಮುಂದೆ ಬರುವುದಿಲ್ಲ. ಇವತ್ತು ಕೂಡ ಫಾರ್ಮರ್ಸ್ ಬಗ್ಗೆ ಮಾತನಾಡುವಾಗ ಅಲ್ಲಿ ಖಲಿಸ್ತಾನ ಉಂಟು ಅಥವಾ ಟೆರರಿಸ್ಟ್ ಅಥವಾ ಇನ್ನೊಂದು ಪಾರ್ಟಿದು ಉಂಟು. ನಾವು ಫಾರ್ಮರ್ಸ್ ಆಗಿ ಕಂಡುಕೊಂಡು ಅವರ ಕಷ್ಟಗಳನ್ನು ನೋಡಿಕೊಂಡು, ಇಲ್ಲದ್ರೆ ಅವನು ಏಡಿ ಸಾಯ್ತಾನೆ, ಆತ್ಮಹತ್ಯೆ ಮಾಡುವ ಸಾಯ್ತಾನೆ ಅಂತ ಹೇಳುವಂತ ಮಾತುಗಳು, ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಏನು ಕಾರಣ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಏಡಿ ಎಂಬಲಿಕ್ಕೆ ಹೇಳಲಿಕ್ಕೆ ಬಹಳ ಸುಲಭ. ಹೌದು, ನಾವು ಕೂಡ ಹೇಳ್ತೇವೆ ಮಕ್ಕಳಿಗೆ ಆತ್ಮಹತ್ಯೆ ಮಾಡಬೇಕು. ನಾವು ರೈತರಿಗೆ ಏನು ಮೂಲ ಸೌಲಭ್ಯ ಕೊಟ್ಟಿದ್ದೇವೆ, ಎಷ್ಟು ಕೊಟ್ಟಿದ್ದೇವೆ, ಅದು ಈಗ ಹೇಳುವಂತದ್ದು ಅದೇ. ಏನು, ನೀವು ತಯಾರು ಮಾಡಿದ ಉತ್ಪನ್ನಗಳನ್ನು ಇಲ್ಲಿ ಬೇಕಿದ್ರೆ ಮಾರಾಟ ಮಾಡಬಹುದು ಅಂತ. ಬಟ್ ಈ ಉತ್ಪನ್ನ ತಯಾರು ಮಾಡೋಕ್ಕಿಂತ ಪೂರ್ವವಾಗಿ ರೈತನಿಗೆ ಬೇಕಾದ ಮೂಲಭೂತ ಸೌಕರ್ಯಗಳು ಉಂಟಾ? ಅವನು ಸೌಕರ್ಯಗಳಿಲ್ಲದೆ ಆ ಲೋನು ಅದರ ಎಂತದ ಇರ್ಬೋದು, ಎಂತದೋ ರೀಸನ್ಗಳು, ಕಾರಣಗಳು ಇರಬಹುದು. ಅವನು ಏಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವನಿಗೆ ಬದುಕಲಿಕ್ಕೆ ಆಗದಂತಹ ವಾತಾವರಣ ನಿರ್ಮಿಸಿದ್ದು ಯಾವ ರಾಜಕೀಯ? ಅದನ್ನು ಮೊದಲು ನಿರ್ನಾಮ ಮಾಡಬೇಕು ನಾನು ಹೇಳುದು. ಹಾಗಾದ್ರೆ ಮಾತ್ರ ನಾವು ಈ ಮಹಾನ್ ಅಂಬೇಡ್ಕರ್ ಮಹಾನಾಯಕ ಅವರಿಗೆ ಇಂದಿನ ದಿವಸ ಕೊಡುವಂಥದ್ದು. ಅದನ್ನೇ ನಾನು ಹೇಳುದು. ಎಲ್ಲ ಯುವಕರು ಒಂದು ಆಲೋಚನೆ ಮಾಡಬೇಕು, ವೈಚಾರಿಕತೆಯಲ್ಲಿ ಥಿಂಕ್ ಮಾಡಬೇಕು. ಧರ್ಮ, ದೇವರು ಇವುಗಳಿಂದ ನಮಗೆ ಲಾಭ ಉಂಟಾ? ಅಥವಾ ಆರ್ಥಿಕ ಪ್ರಗತಿ ಅಂದರೆ ಯಾವುದೋ ಒಂದು ಉದ್ದೇಶಕ್ಕಾಗಿ. ಆ ಸಮಯದಲ್ಲಿ ಕೂಡ ಅಂಬೇಡ್ಕರ್ ರೈಸ್ ಮಾಡಿದ್ರು ವಿಷಯ ಏನಂತ ಹೇಳಿದ್ರೆ, ಹಿಂದೂ ಮ್ಯಾರೇಜ್ ಕೋಡ್ ಮತ್ತೆ ಈ ಕಾಶ್ಮೀರದ ವಿಷಯಗಳನ್ನು ತರುವಾಗ ಅವರು ರೈಸ್ ಮಾಡಿದ್ರು. ಆಗ ಗಾಂಧಿ ಮತ್ತೆ ನೆಹರುನ ಎದುರು ಯಾವ ಒಬ್ಬನು ವಾಯ್ಸ್ ತೆಗೆಯದಾಗೆ ನೋಡಿಕೊಂಡಿದ್ರು. ಅದೇ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಒಬ್ಬ ವ್ಯಕ್ತಿ ಏನು ಹೇಳ್ತಾನೆ ಅವನು 100% ಕರೆಕ್ಟ್. ಅವನ ವಿರುದ್ಧ ಮಾತನಾಡಿದ್ರೆ ದೇಶದ್ರೋಹಿಗಳು. ಸೊ ಇಂತಹ ಒಂದು ಪದ್ಧತಿ ಆ ಸಮಯದಲ್ಲಿ ಇತ್ತು, ನೆಹರು ಕಾಲದಲ್ಲಿ ಇತ್ತು. ಅಂದ್ರೆ ಅಂಬೇಡ್ಕರ್ ಅವರನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಧ್ವನಿ ಎತ್ತಲಿಕ್ಕೆ ಬಿಡಲಿಲ್ಲ. ಅದೇ ಸಿಸ್ಟಮ್ ಈಗ ಒಳ್ಳೆ ಜನಗಳು ಮಾತನಾಡ್ತಾ ಇದ್ದಾರೆ, ಆದ್ರೆ ಅದನ್ನು ಧ್ವನಿ ಎತ್ತಲಿಕ್ಕೆ ಬಿಡುದಿಲ್ಲ. ನೀವು ಫೇಸ್ಬುಕ್ ಯಾವುದ್ರಲ್ಲಿ ನೋಡಿ, ಯುವಕರು ಇಮ್ಮಿಡಿಯೇಟ್ ಅದಕ್ಕೆ ಹಾಕಿ ಬಿಡ್ತಾರೆ. ಯಾಕೆ ಹಾಕ್ತಾರೆ? ಆ ಮಕ್ಕಳನ್ನು ಆ ರೀತಿ ಅಫೀಮು ಕೊಟ್ಟು ಪ್ರಚೋದಿಸ್ತಾ ಇದ್ದಾರೆ. ನೀವು ಅದಕ್ಕೆ ಪ್ರಚೋದಿಸಿ. ಅದೇ ನಾವು ಅಂಬೇಡ್ಕರ್ ಬಗ್ಗೆ, ಸಂವಿಧಾನದ ಬಗ್ಗೆ ಎಷ್ಟು ಮಾತನಾಡೋದ್ರ ಕೂಡ ಮುಗಿಯುವಂಥದ್ದಲ್ಲ. ಅಂದ್ರೆ ಅಷ್ಟು ವಿಸ್ತಾರವಾಗಿ, ಯಾಕಂತ ಹೇಳಿದ್ರೆ ಭಾರತದ ಸಂವಿಧಾನವೇ ಅಷ್ಟು ವಿಸ್ತಾರವಾದಂಥ ಜಗತ್ತಿನ ಅತಿ ದೊಡ್ಡ ಸಂವಿಧಾನ ಒಂದು ಪ್ರಜಾಪ್ರಭುತ್ವ ಮಾದರಿ ದೇಶಗಳಲ್ಲಿ. ಸೊ ನಾವು ಅಂಬೇಡ್ಕರ್ ಅವರ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಾ ಇರಬೇಕು, ಸಂವಿಧಾನದ ಬಗ್ಗೆ ಕೂಡ ಮತ್ತೆ ಮತ್ತೆ ಮಾತಾಡ್ತಾ ಇರಬೇಕು. ಇಂಥ ಆಶಯದೊಂದಿಗೆ ನಮ್ಮ ಈ ಒಂದು ಮಾತುಕತೆ ಮತ್ತೆ ಮತ್ತೆ ನಡೀತಾ ಇರ್ತದೆ. ಸೊ ಇಷ್ಟು ಹೇಳಿ ನಾನು ಈ ಒಂದು ಸಂವಾದವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈ ಒಂದು ಸಂವಾದದಲ್ಲಿ ಪಾಲ್ಗೊಂಡ ಮಾನ್ಯ ವಿ ಟಿ ರಾಜಶೇಖರ್ ಅವರಿಗೆ ನಾನು ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಎಸ್, ಅದೇ ರೀತಿಯಾಗಿ ಒಂದು ಸಂವಾದದಲ್ಲಿ ಪಾಲ್ಗೊಂಡಂಥ ಪ್ರೊಫೆಸರ್ ವಸಂತ್ ಕುಮಾರ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು ಸರ್. ಎಸ್, ವೀಕ್ಷಕರೇ, ಈ ಒಂದು ಸಂವಾದವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.